ಇದು ಭಾರ್ಗವ ಮುನಿ ಪ್ರತಿಷ್ಠಾಪಿತ ಕುಂಜೂರು ಶ್ರೀ ದುರ್ಗಾ ಕ್ಷೇತ್ರ. ಈ ಕ್ಷೇತ್ರವನ್ನು ವಾರುಣಿ ನದಿ ತಟದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಭಾರ್ಗವ ಮುನಿಗಳು ಸುಮಾರು 1200 ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಿದರು ಅಂತಕ್ಕಂಥ ಒಂದು ಐತಿಹ್ಯ ಇದೆ. ಹಾಗಾಗಿ ಈ ದೇವಸ್ಥಾನದ ಸುತ್ತಲೂ ಕೂಡ ಮಳೆಗಾಲ ಬರುವಂಥ ಸಂದರ್ಭದಲ್ಲಿ ನೆರೆಯ ಪರಿಸ್ಥಿತಿ ಸಾಮಾನ್ಯವಾಗಿದೆ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಮರ ಗಿಡಗಳು ಸಹ ಕಾಣುವಲ್ಲಿ ಹೊಳೆ ಹರಿತಾ ಇದೆ, ವಾರುಣಿ ನದಿ. ಸೊ ಈ ಹೊಳೆ ಹರಿದು ಯರ್ಮಾಳು ಕಲ್ಸಂಕ ಬಳಿಯಿಂದ ಸಮುದ್ರಕ್ಕೆ ಸೇರ್ತದೆ. ಸೊ ನೀವಿಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು. ಸಂಪೂರ್ಣವಾಗಿ ಈ ದೇವಸ್ಥಾನದ ಮುಂಭಾಗದ ಗದ್ದೆ ಜಲಾವೃತಗೊಂಡಿರುವುದನ್ನು ಕಾಣ್ಬೋದು. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಯಲ್ಲೂರು ಗ್ರಾಮದ ಕುಂಜೂರು ಪ್ರದೇಶ. ಇಲ್ಲಿ ಮಳೆ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು ನೀವು ಗಮನಿಸ್ಬೋದು. ದೇವಸ್ಥಾನದ ಮುಂಭಾಗದ ಗದ್ದೆಗಳು ಸಂಪೂರ್ಣ ಜಲಾವೃತವಾಗಿವೆ. ನಾನು ಆಗಲೇ ತಿಳಿಸಿದಂತೆ ಬೆಳಿಗ್ಗೆ ದೇವಸ್ಥಾನದ ಅಂಗಣದೊಳಗೆ ಕೂಡ ನೀರು ತುಂಬಿತ್ತು. ಈಗ ಮಳೆಯ ಪ್ರಮಾಣ ತಗ್ಗಿದ್ರಿಂದ ನೀರಿನ ಹರಿವು ಜಾಸ್ತಿಯಾಗಿದೆ. ಆ ಕಾರಣದಿಂದಾಗಿ ಸ್ವಲ್ಪ ನೀರು ತಗ್ಗಿದೆ. ಆದರೆ ಮತ್ತೆ 1-1.5 ಗಂಟೆಯ ಮಳೆ ಬಂದರೆ ದೇವಸ್ಥಾನದ ಅಂಗಣದೊಳಗೆ ಮತ್ತೆ ನೀರು ಬೀಳುವ ಸಾಧ್ಯತೆಗಳಿವೆ. ನೀವು ಗಮನಿಸ್ಬೋದು, ಇಲ್ಲಿ ವಿಶಾಲವಾಗಿರ್ತಕ್ಕಂಥ ಪ್ರದೇಶ. ಈ ಮುಂಭಾಗದಲ್ಲಿ ಸುಮಾರು 200-300 ಎಕರೆ ಪ್ರದೇಶ ಇವತ್ತು ಸಂಪೂರ್ಣ ಜಲಾವೃತಗೊಂಡಿದೆ. ಇಲ್ಲಿ ಈಗಾಗಲೇ ಈ ಗದ್ದೆಗಳಲ್ಲಿ ಕೃಷಿ ಕೆಲಸ ಕೂಡ ನಡೆದಿತ್ತು. ಆದರೆ ಮಳೆಯ ಪ್ರತಾಪಕ್ಕೆ ಇದು ಯಾವುದೂ ಕೂಡ ಸಾಟಿಯಲ್ಲ. ಶ್ರೀ ದುರ್ಗೆ ವಾರುಣಿ ನದಿ ತಟದಲ್ಲಿ ನೆಲೆಸಿರ್ತಕ್ಕಂಥ ಇದೊಂದು ಪ್ರದೇಶ.